ನೀವೇನಾದರೂ ಇದೆಯಲ್ವಾ ಈ ಥರ ಮ್ಯಾಗಿ ನೂಡಲ್ಸ್ ಮಾಡಿಕೊಟ್ರೆ ಮಕ್ಕಳೆಲ್ಲ ದೊಡ್ಡವರು ಕೂಡ ಅಷ್ಟೇ ಕೈ ನೆಕ್ಕಿ ನೆಕ್ಕಿ ತಿಂತಾರೆ. ಯಾಕಂತಂದರೆ ಅಷ್ಟು ರುಚಿಯಾಗಿರುತ್ತೆ. ಇದು ಒಂದು ತುಂಬಾ ವಿಶೇಷವಾಗಿರುವಂಥ ನೀವು ಇಲ್ಲಿ ತನಕ ಮಾಡಿರೋದಂತಹ ಟೊಮೆಟೊ ಮಸಾಲ ಎಲ್ಲ ಹಾಕಿಬಿಟ್ಟು ಡಿಫ್ರೆಂಟಾಗಿ ಮಾಡುವಂಥ ಮ್ಯಾಗಿ ನೂಡಲ್ಸ್ನ ರೆಸಿಪಿನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಒಂದ್ಸರಿ ನನಗೆ ಫೀಡ್ಬ್ಯಾಕ್ ಕೂಡ ಕೊಡಬೇಕು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ತುಂಬಾ ರುಚಿಯಾಗಿರುವಂತಹ ಗ್ರೇವಿದು ಮಸಾಲ ಮ್ಯಾಗಿ ಮಾಡಲಿಕ್ಕೆ ನಾನು ಒಂದು 3ರಷ್ಟು ಟೊಮೆಟೊನ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. 1 ಆ್ಯಪಲ್ ಟೊಮೆಟೊ ಇದೆ, 2 ನಾಟಿ ಟೊಮೆಟೊನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಒಂದು ಸೂಪರ್ ಆಗಿರುವಂತಹ ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಗ್ರೇವಿನ ರೆಡಿ ಮಾಡಲಿಕ್ಕೆ ನಾನು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದನ್ನೊಂಚೂರು ಬಿಸಿ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಬಿಸಿ ಆದ ನಂತರ 1 ರಿಂದ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ. ಈಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊತಾ ಇದ್ದೇನೆ. ಜೀರಿಗೆ ಒಂಚೂರು ಫ್ರೈ ಆದ ನಂತರ ಇವಾಗ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೊಳ್ಳೋಣ. ಇದಕ್ಕೆ ಒಂದು 7-8 ಎಸಳು ಬೆಳ್ಳುಳ್ಳಿ ಸಾಕು. 8 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ. 2 ಹಸಿಮೆಣಸಿನ್ಕಾಯಿ, 1 ತುಂಡು ಶುಂಠಿ, ಸ್ವಲ್ಪ ಕರಿ ಲೀವ್ಸನ್ನು ಹಾಕೊಳ್ಳಿ. ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಅಲ್ಲ ಸ್ವಲ್ಪ. ಇದೊಂಚೂರು ಫ್ರೈ ಆದ ನಂತರ ಅಂದರೆ ಸ್ವಲ್ಪ ಸಾಕು, ತುಂಬ ಬೇಡ, ಇಲ್ದಿದ್ರೆ ಆಮೇಲೆ ಜೀರಿಗೆ ಕರಟಿ ಹೋಗುತ್ತೆ. ಇಷ್ಟು ಸಾಕು. ಇವಾಗ ಇದಕ್ಕೆ ಕಟ್ ಮಾಡಿರುವಂಥ ಟೊಮೆಟೊನ ಹಾಕೊತಾ ಇದ್ದೇನೆ. ನೀಟಾಗಿ ಇದನ್ನ ನಾವು ಬೇಯಿಸ್ಕೋಬೇಕು. ಅಂದರೆ ಫಸ್ಟ್ ಫ್ರೈ ಆಗಲಿ, ಅದಾದ ನಂತರ ಟೊಮೆಟೊ ಮೆತ್ತಗಾಗುತ್ತೆ. ಚೂರು ಈ ಥರ ಮಗುಚ್ಕೊಳ್ಳಿ. ಟೊಮೆಟೊ ಮೆತ್ತಗಾಗಬೇಕು. ಟೊಮೆಟೊ ಒಂಚೂರು ಮೆತ್ತಗಾದ ನಂತರ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ. 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಉಪ್ಪನ್ನು ಹಾಕ್ಕೊಂಡ್ರೆ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡೆ ನಾವಿದನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ, ಟೊಮೆಟೊ ಮೆತ್ತಗಾಗಲಿ. ನೋಡಿ, ಟೊಮೆಟೊ ಮೆತ್ತಗಾಗಿದೆ. ಇವಾಗ ನಾವಿದಕ್ಕೆ ಬೇರೆ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೋಬೇಕು. ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕೊತಾ ಇದ್ದೀನಿ. ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಳುವಾಗ ಉರಿನ ಕಮ್ಮಿ ಇಟ್ಬಿಡಿ. 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲದ ಪುಡಿನ ಹಾಕೊತಾ ಇದ್ದೇನೆ. ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಅಥವಾ ಪಲ್ಯದ ಪುಡಿ ಯಾವುದಿದೆ ಅದು ಹಾಕೋಬಹುದು. 1 ಟೇಬಲ್ ಸ್ಪೂನಷ್ಟು ಇದೊಂದು ವಿಶೇಷವಾದ ಪುಡಿ, ಟೇಸ್ಟಿಂಗ್ ಪುಡಿಯನ್ನು ಹಾಕೊತಾ ಇದ್ದೇನೆ. ಒಂದು ವೇಳೆ ಟೇಸ್ಟಿಂಗ್ ಪುಡಿ ಇಲ್ಲದಿದ್ದರೆ ಸಾಂಬಾರ್ ಪುಡಿನ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ. ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬೇಕಾದರೆ ನಿಮಗೆ ಟೇಸ್ಟಿಂಗ್ ಪುಡಿ ಮಾಡೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂಚೂರು ಫ್ಲೇವರಿಗೆ ಸಕ್ಕರೆ ಹಾಕೊತಾ ಇದ್ದೇನೆ. ನೀವು ಬೇಕಾದರೆ ಬೆಲ್ಲ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ನೋಡಿ, ಮ್ಯಾಗಿದು ಮಸಾಲ ಗ್ರೇವಿ ರೆಡಿ ಆಗ್ತಾ ಇದೆ. ಟೊಮೆಟೊದು ಗ್ರೇವಿ ರೆಡಿ ಆಗ್ತಾ ಇದೆ. ಕರೆಕ್ಟಾಗಿ ಇದಾಗಿದೆ ನೋಡಿ, ಅಂದರೆ ಮೆತ್ತಗಾಗಿದೆ, ಸ್ಮ್ಯಾಶ್ ಆಗಿದೆ. ಮಸಾಲ ಪುಡಿಗಳನ್ನು ಹಾಕಿದ ನಂತರ ಜಸ್ಟ್ ಒಂದೇ 1 ನಿಮಿಷ ಈ ಥರ ಕಮ್ಮಿ ಉರಿಯಲ್ಲಿ ನಾವು ಇದನ್ನ ಮಗ್ಚ್ಕೋಬೇಕಂದ್ರೆ ಮಸಾಲದು ಹಸಿ ಫ್ಲೇವರ್ ಹೋಗಬೇಕು ಅಷ್ಟೇ. ಅದಾದ ನಂತರ ಸ್ಟವನ್ನು ಬಂದ್ ಮಾಡಿಬಿಡೋಣ. ಈ ಮಸಾಲನ ಒಂದು ತಟ್ಟೆಗೆ ಹಾಕೊತಾ ಇದ್ದೇನೆ. ಯಾಕಂತಂದರೆ ಇದನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಇದನ್ನು ನಾವು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಇದೊಂಚೂರು ತಣ್ಣಗಾಗಬೇಕು. ಇಷ್ಟು ಬಿಸಿಯನ್ನು ನಾವು ರುಬ್ಕೋಬಾರ್ದು, ಸ್ವಲ್ಪ ತಣ್ಣಗಾಗಲಿ. ಈ ಮಸಾಲ ತಣ್ಣಗಾದ ನಂತರ ಇದನ್ನ ಇವಾಗ ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಈಗ ಇದನ್ನ ನೈಸಾಗಿ ರುಬ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೇನೆ. ನೋಡಿ, ತುಂಬಾ ರುಚಿಯಾಗಿರುವಂಥ ಒಂದು ಪೇಸ್ಟ್ ರೆಡಿಯಾಗಿದೆ. ಈ ಗ್ರೇವಿ ರೆಡಿಯಾಗಿದೆ. ಇದಕ್ಕೆ ನಾನೇನು ರುಬ್ಕೊಳ್ಳುವಾಗ ನೀರು ಹಾಕ್ಕೊಂಡಿಲ್ಲ, ಹಾಗೇನೆ, ಅಂದರೆ ಟೊಮೆಟೊದು ಇರುತ್ತಲ್ವ ಅದಷ್ಟೇ. ಇವಾಗ ನಾವು ಮ್ಯಾಗಿನ ಮಾಡ್ಕೊಳ್ಳೋಣ. ಮ್ಯಾಗಿನ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದೊಂಚೂರು ಕಾಯಿಸ್ಕೊಂಡು 2 ರಿಂದ 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ. ಈ ಎಣ್ಣೆ ಕಾದ ನಂತರ ನಾವಿದಕ್ಕೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ಹಾಕೋಬಹುದು. ಬಟ್ ಜಾಸ್ತಿ ಆಗಿ ಸ್ವಲ್ಪ ಬೀನ್ಸನ್ನು ಹಾಕೊತಾರೆ. ನೋಡಿ, ನೀಟಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ಕ್ಯಾರೆಟನ್ನು ಕೂಡ ತುರಿದ್ಕೊಂಡು ಹಾಕೊತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಈ ಬಟಾಣಿ, ಹಸಿ ಬಟಾಣಿನೂ ಹಾಕೋಬಹುದು, ಬಟ್ ನಾನಿದು ನೆನೆ ಹಾಕಿರೋ ಬಟಾಣಿನ ಹಾಕೊತಾ ಇದ್ದೇನೆ. ಈಗ ಇದನ್ನ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು.
ಬೇಗ ಬೇಯಲಿಕ್ಕೆ ಒಂಚೂರು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಮಿಕ್ಸ್ ಮಾಡ್ಕೊಳ್ಳಿ. ಈ ತರಕಾರಿ ಏನು ತುಂಬ ಬೇಯುವಂಥ ಅವಶ್ಯಕತೆ ಇಲ್ಲ, ಒಂದು 70% ಬೆಂದರೆ ಸಾಕು. ಒಂಚೂರು ಮೀಡಿಯಮ್ ಫ್ಲೇಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನ ಈ ಥರ ಮಿಕ್ಸ್ ಮಾಡ್ತಾ ಬೇಯಿಸ್ಬೋದು, ಇಲ್ಲ ಒಂಚೂರು ಮುಚ್ಚಿಟ್ಬಿಟ್ಟು ಬೇಕಾದರೂ ಬೇಯಿಸ್ಬೋದು. 1-2 ನಿಮಿಷ ಹೋಗಲಿ. ಅಷ್ಟೊತ್ತಿಗೆ ನಾವು ಮ್ಯಾಗಿನ ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ, ಒಂದು ಚಿಕ್ಕ ಪ್ಯಾಕೆಟಲ್ಲಾದರೆ ಇಷ್ಟು ಬರುತ್ತೆ. ನಾನು ಈ ಥರ 2.5 ಪ್ಯಾಕೆಟನ್ನು ಹಾಕೊತಾ ಇದ್ದೇನೆ. ನೀವು ಯಾವಾಗಲೂ ಇದೆಯಲ್ಲ ಇದನ್ನ ಕಟ್ ಮಾಡಿ ಬೇಕಾದರೂ ಹಾಕೋಬೋದು. ಈ ಥರ ಕಟ್ ಮಾಡ್ಕೊಂಡು ಹಾಕೋದು ಒಳ್ಳೆಯದು, ಯಾಕಂತಂದರೆ ಚೆನ್ನಾಗಿ ಬೇಯುತ್ತೆ, ಬಿಟ್ಕೊಳ್ಳುತ್ತೆ ಅದು. ಎಸ್ಲೋ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೇನೆ. ಇದಕ್ಕೆ ನಾನು 3 ಪ್ಯಾಕೆಟ್ ಚಿಕ್ಕ ಪ್ಯಾಕೆಟ್ ಮ್ಯಾಗಿ ಮಸಾಲಾನ ಹಾಕೊತಾ ಇದ್ದೇನೆ. ಇವಾಗ ನೋಡಿ, ತರಕಾರಿ ಬೆಂದಿದೆ, ಇಷ್ಟು ಸಾಕು. 2.5 ಪ್ಯಾಕೆಟಷ್ಟು ಮ್ಯಾಗಿಗೆ 2.5 ಗ್ಲಾಸಷ್ಟು ನೀರನ್ನು ಹಾಕೊತಾ ಇದ್ದೀನಿ, ಅಥವಾ 2.5 ಕಪ್ಪಷ್ಟು ನೀರನ್ನು ಹಾಕೊಳ್ಳಿ. ನೀರು ಕುದಿಬೇಕು ಚೆನ್ನಾಗಿ, ಕೊನೆಗೆ ನಾವು ಮ್ಯಾಗಿ ಮತ್ತು ಮಸಾಲನ ಹಾಕೊಳ್ಳುವಂಥದ್ದು. ಇವಾಗ ನೋಡಿ, ಈ ನೀರು ಕುದೀತಾ ಇದೆಯಲ್ವಾ, ಕುದಿದಾದ ನಂತರ ನಾವಿದಕ್ಕೆ ಈ ಮ್ಯಾಗಿನ ಹಾಕೋಬೇಕು. ನೋಡಿ, ಈ ಥರ ಹಾಕೊಳ್ಳಿ ನೀಟಾಗಿ. ಈಗ ಇದಕ್ಕೆ ನಾವು ಈ ಮ್ಯಾಗಿ ಮಸಾಲನ ಹಾಕೊತಾ ಇದ್ದೇನೆ. ಒಂದು 2.5-3 ಪ್ಯಾಕೆಟಷ್ಟು ಈ ಮಸಾಲನ ಹಾಕೊತಾ ಇದ್ದೇನೆ. ಮ್ಯಾಗಿ ಮಸಾಲನ ಹಾಕ್ಕೊಂಡು ಇವಾಗ ಒಂದು 3-4 ನಿಮಿಷ ಇದನ್ನ ಬೇಯಲಿಕ್ಕೆ ನಾವು ಬಿಡಬೇಕು. ನೋಡಿ, ಒಂದ್ಸರಿ ನೀವೆಲ್ಲದನ್ನು ಈ ಥರ ಬಿಡಿಸ್ಕೊಳ್ಳಿ. ಈ ಥರ ಬಿಡಿಸ್ಕೋಬೇಕಾಗುತ್ತೆ. ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನ ಬಿಟ್ಬಿಡೋಣ ಒಂದು 2-3 ನಿಮಿಷ. ಅಷ್ಟೊತ್ತಿಗೆ ಇದು ಬೇಯುತ್ತೆ. ಇದು ಇನ್ಸ್ಟೆಂಟ್ ಮ್ಯಾಗಿ, ಜಾಸ್ತಿ ಹೊತ್ತು ಬೇಕಾಗಿಲ್ಲ ಬೇಯಲಿಕ್ಕೆ. 2-3 ನಿಮಿಷ ಆಗಿದೆ ನೋಡಿ. ಇದರಲ್ಲಿ ಸ್ವಲ್ಪ ಗ್ರೇವಿ ಥರನೇ ಇದೆ, ಅಂದರೆ ನಾನು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೇನೆ. 2.5 ಮ್ಯಾಗಿಗೆ ಒಂದು 3-3.5 ಲೋಟ ನೀರನ್ನು ಹಾಕಿದ್ದೇನೆ, ಅಂದರೆ 3.5 ಕಪ್ಪಷ್ಟು ನೀರನ್ನು ಹಾಕಿದ್ದೇನೆ. ಅದಕ್ಕೆ ಇದು ಗ್ರೇವಿ ಜಾಸ್ತಿ ಕಾಣ್ತದೆ. ಬಟ್ ಇದು ಗ್ರೇವಿ ಮ್ಯಾಗಿ ಇರೋದ್ರಿಂದ ಒಂದು ಸ್ವಲ್ಪ ನಮಗೆ ಈ ಥರ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಮಸಾಲನ ಹಾಕೋಬೇಕು. ಹಾಕ್ಕೊಂಡು ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೌಟ್ ಹಾಕಿ ನೀವು ಇದು ಮಾಡಿದರೆ, ಕದಡಿದರೆ ಏನಾಗುತ್ತೆ ಅಂತಂದರೆ ತುಂಬ ಕಟ್ಕಟ್ಟಾಗಿ ಹೋಗುತ್ತೆ. ಈ ಮಸಾಲ ನೂಡಲ್ಸಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಲಾಸ್ಟಿಗೆ ಹಾಕ್ಕೊಳ್ಳಿ. ಬೇಕಾದರೆ 1 ನಿಮಿಷ ಒಂದು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ಕುದಿಸ್ಕೊಳ್ಳಿ. ನೋಡಿ, ಗ್ರೇವಿ ಮಸಾಲ ಮ್ಯಾಗಿ ನೂಡಲ್ಸ್ ರೆಡಿಯಾಗಿದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತಲ್ವ, ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇದರ ಟೆಕ್ಸ್ಚರ್. ಇಷ್ಟೇ, ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ನೋಡ್ತಾ ಇದ್ರೇ ನನಗೆ ಟೆಂಪ್ಟ್ ಆಗ್ತಾ ಇದೆ, ಇವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಏನು ಅಂತಂದರೆ, ಈ ಮ್ಯಾಗಿ ನೂಡಲ್ಸ್ ಇದೆಯಲ್ವ, ಸ್ಪೆಷಲ್ ಆಗಿರುವಂಥದ್ದು. ಇದನ್ನ ನೀವು ಬಿಸಿ ಬಿಸಿ ಆಗಿರುವಾಗಲೇ ತಿನ್ನಬೇಕು, ಆವಾಗಲೇ ಇದಕ್ಕೆ ಮಜಾ ಬರೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂತಂದರೆ ನಿಮಗೆ ನನ್ನ ಪ್ರಿಪ್ರೇಷನ್ ರೀತಿ ಮತ್ತು ಆ ಟೆಕ್ಸ್ಚರ್ ಎಲ್ಲ ನೋಡಿದರೆ ಇಷ್ಟರ ತನಕ ಗೊತ್ತಾಗಿರ್ಬೋದು ಇದು ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದ್ಬಿಟ್ಟು. ಒಂದ್ಸರಿ ಟ್ರೈ ಮಾಡಿ. ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ ಮ್ಯಾಗಿ ನೂಡಲ್ಸ್, ಬಟ್ ಈ ಥರ ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಮಕ್ಕಳು ಕೂಡ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ಸೂಪರ್ ಆಗಿರುವಂಥ ರೆಸಿಪೀಸ್ ನನ್ನ ಚಾನೆಲ್ನಲ್ಲಿದೆ. ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್.